ವೀಕ್ಷಕರೇ, ನಾನು ನಿಮ್ಮ ಅರುಣ್ ರಾಜ್ಪೂತ್. ಖಡಕ್ ಮಾತು ಚಾನಲ್ಗೆ ಇದೇ ಮೊಟ್ಟ ಮೊದಲ ಬಾರಿ ನೀವು ಕೂಡ ಭೇಟಿ ಕೊಟ್ಟಿದ್ದೀರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೆಯಲ್ಲ ಕ್ಲಿಕ್ ಮಾಡಿ. ಹಾಗೆ ನಿಮಗೂ ಕೂಡ ನಮ್ಮ ಚಾನಲ್ ಇಷ್ಟ ಆದರೆ ಖಂಡಿತ ವಿಡಿಯೋನ ಮ್ಯಾಕ್ಸಿಮಮ್ ಲೈಕ್ ಮಾಡಿಸಿದ್ರೆ. ನಾನು ನಿಮಗೆ ಈಗ ಕೊಡೋಕೆ ಬಂದಿರೋ ವಿಷಯ ಏನಂತಂದರೆ, ನಿಮಗೆ ಅನ್ಯಾಯ ಆಗಿದೆಯಾ, ದೌರ್ಜನ್ಯ ಆಗಿದೆಯಾ, ಬೇರೆಯಿಂದ ನೊಂದಿದ್ದೀರಾ, ನೀವೆಲ್ಲರೂ ದೂರ ದಾಖಲಿಸೋಕೆ ಸಾಧ್ಯ ಆಗ್ತಿಲ್ವಾ? ಇದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಈಗ CM ಸಿದ್ದರಾಮಯ್ಯ ಅವರು ಈ ಮಹತ್ವವಾದ ಯೋಜನೆಯನ್ನು ತರೋದ್ರ ಮೂಲಕ ಹಾಗೆ ಈ ಡೈರೆಕ್ಟರಿ CMಗೆ ಕೂಡ ಕಂಪ್ಲೇಂಟನ್ನು ಕೊಡಬಹುದು. ಹೌದು, ಹಾಗಾದರೆ ರಾಜ್ಯದ CMಗೆ ನೀವು ಅನ್ಯಾಯ ಆದಾಗ, ನೋವಾದಾಗ, ಯಾರ ಹತ್ರ ಕಂಪ್ಲೇಂಟನ್ನು ದೂರನ್ನು ತೆಗೆದುಕೊಂಡು ಹೋದಾಗ, ಯಾವುದರ ಇಲಾಖೆಯಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಂತಂದಾಗ, ಅಲ್ಲಿನ ನೀವು ಮೇಲಧಿಕಾರಿಗಳು ಸಂಪರ್ಕಿಸೋದು ಕೂಡ ಸಾಧ್ಯವಾಗದಿದ್ದಾಗ ನೀವು ನೇರವಾಗಿ ಅಲ್ಲಿ ಎಲ್ಲ ಅಧಿಕಾರಿಗಳು ಸೇರಿಸಿ ನೀವು ಕಂಪ್ಲೇಂಟನ್ನು ಕೊಡಬಹುದು. ಯಾರಿಗೆ? ನಮ್ಮ ರಾಜ್ಯದ ಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಿಗೆ. ಅದು ಹೇಗಪ್ಪ ಅಂತ ಹೇಳ್ತೀರಾ? ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇದೇ ರೀತಿನ ನೋಡ್ತಾ ಹೋಗಿ. ಹಾಗೆ ಈ ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆದರೆ ಖಂಡಿತ ವಿಡಿಯೋನ ಲೈಕ್ ಮಾಡಬೇಕು, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮ್ಯಾಕ್ಸಿಮಮ್ ಎಲ್ಲ ಜನಕ್ಕೂ ಕೂಡ ಇದನ್ನು ತಲುಪಿಸಿ ಸ್ನೇಹಿತರೆ. ಹಾಗಾದರೆ ಈ ಸಿದ್ದರಾಮಯ್ಯರಿಗೆ ಹೇಗೆ ಕಂಪ್ಲೇಂಟನ್ನು ಕೊಡೋದು, ಹೇಗೆ ದೂರನ್ನು ದಾಖಲಿಸಬೇಕು ಎಂಬುದು ನೀವು ನೋಡ್ತಾ ಹೋಗಿ ಸ್ನೇಹಿತರೆ. ಹೌದು, ನೀವು ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರು ಹೇಳಿಕೊಂಡು ಪರಿಹಾರ ಯೋಜನೆಯಲ್ಲಿದ್ದರೆ ನಿಮಗೆ ಇಲ್ಲಿದೆ ಒಂದು ದಾರಿ. ಇದಕ್ಕಾಗಿ ಸಾಮಾಜಿಕ ಪ್ರತ್ಯೇಕ ಜಾಲತಾಣವಾದ ಸಾಮಾಜಿಕ ಮಾಧ್ಯಮ ಲಿಂಕನ್ನು ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದಲೇ ಬಿಡುಗಡೆ ಮಾಡಿದ್ದಾರೆ. ಹೌದು, ಮುಖ್ಯಮಂತ್ರಿಗಳ ಚೀಫ್ ಸೆಕ್ರೆಟರಿನೇ ಈ ಲಿಂಕನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಹೌದು, ನೀವು ಇಲ್ಲಿ ಮಾಡಬೇಕಾದ ಇಷ್ಟೇ. ಈ ಬಗ್ಗೆ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಮಾಹಿತಿಯನ್ನು ಕೊಡಲಾಗಿದೆ. ಸಾರ್ವಜನಿಕ ಕುಂದುಕೊರತೆಗಳನ್ನು ನೇರವಾಗಿ ಮುಖ್ಯಮಂತ್ರಿಗಳ ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿಯ ಗಮನಕ್ಕೆ ತರಲು ಮತ್ತು ಸಾರ್ವಜನಿಕರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಹೊಸ ಟ್ವಿಟರ್ ಖಾತೆಯನ್ನು ತೆರೆದಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಿನಲ್ಲೇ ದೂರು ದಾಖಲಿಸುವ ಒಂದು ಟ್ವಿಟರ್ ಖಾತೆಯನ್ನು ತೆಗೆದಿದ್ದಾರೆ. ನೀವು ಟ್ವಿಟರ್ ಅಕೌಂಟ್ ನಿಮ್ಮದು ಹೊಂದಿಲ್ಲ ಅಂದರೆ ನೀವು ಒಂದು ಟ್ವಿಟರ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಟ್ವಿಟರ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ನಿಮಗೆ ಲಿಂಕನ್ನು ಹೇಳ್ತೀನಿ. ಹಾಗೆ ಈ ಲಿಂಕನ್ನು ಸ್ಕ್ರೀನ್ಶಾಟನ್ನು ನಾನು ನಿಮ್ಮ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಆ ಟ್ವಿಟರ್ ಲಿಂಕನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಆ ಟ್ವಿಟರ್ ಲಿಂಕನ್ನು ಹೆಸರಿನ ಖಾತೆಗೆ ನೀವು ಸಾರ್ವಜನಿಕರು, ಮಾಧ್ಯಮದವರು ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ಸಮಸ್ಯೆಗಳನ್ನು ಟ್ಯಾಗ್ ಮಾಡ್ಬೋದು. ನಿಮಗೆ ಯಾವುದರ ಇಲಾಖೆಯಲ್ಲಿ ಯಾವುದರ ನಿಮಗೆ ಸಮಸ್ಯೆಗಳಿದ್ದರೆ ಅಥವಾ ನಿಮಗೆ ಸಾರ್ವಜನಿಕವಾಗಿ ಸಮಸ್ಯೆಗಳಿದ್ದರೆ, ನಿಮಗೆ ಯಾರೂ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂದರೆ ನೀವು ಮಾಡಬೇಕಾದ್ರೆ ಇಷ್ಟೇ. ಅಲ್ಲಿ ನಾನು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಈ ಟ್ವಿಟರ್ ಖಾತೆಯ ಲಿಂಕಿಗೆ ನೀವು ಟ್ವೀಟ್ ಮಾಡಿ ಅವರಿಗೆ ಟ್ಯಾಗ್ ಮಾಡಿಬಿಟ್ಟು ನೀವು ಕಳಿಸಿದ್ರೆ ಸಾಕು. ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ದೂರು ಹೋಗಿ ತಲುಪುತ್ತೆ ಸ್ನೇಹಿತರೆ. ಎಲ್ಲ ಕಚೇರಿಯ ಸಿಬ್ಬಂದಿ ಹಾಗೆ ಅಧಿಕಾರಿಗಳು, ಗಮನಿಸಿದ ಅಧಿಕಾರಿಗಳು ಮತ್ತು ಇಲಾಖೆಗಳ ಸಿಬ್ಬಂದಿಯ ಗಮನಕ್ಕೆ ತರುವ ಮೂಲಕ ಪರಿಹಾರ ಸಂಭವಿಸುವ ಉದ್ದೇಶದಿಂದ ಈ ಪ್ರಯತ್ನವನ್ನು ಮಾಡ್ತಿದ್ದಾರಂತೆ. ಅಂದರೆ ನೀವು ಕೊಟ್ಟಿರೋದು ಯಾವ ಇಲಾಖೆ ಮೇಲೆ ಕಂಪ್ಲೇಂಟನ್ನು, ಆ ಕಂಪ್ಲೇಂಟನ್ನು ನೇರವಾಗಿ ಅದೇ ಇಲಾಖೆಗೆ ಇದೇ ಮುಖ್ಯಮಂತ್ರಿಗಳ ಕಚೇರಿಯ ಅಧಿಕಾರಿಗಳು ಸಂಪರ್ಕಿಸಿ ನಿಮ್ಮ ಸಮಸ್ಯೆ ಮತ್ತು ಕುಂದುಕೊರತೆಗಳನ್ನು ಪರಿಹರಿಸಿಕೊಡ್ತಾರಂತೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಮಾತ್ರ ಮುಖ್ಯಮಂತ್ರಿ ಕಚೇರಿಗೆ ಈ ಖಾತೆಗೆ ಟ್ಯಾಗ್ ಮಾಡಬಹುದಾಗಿದ್ದಾರೆ. ವೈಯಕ್ತಿಕ ಸಮಸ್ಯೆಗಳಿಗೆ ಈ ಖಾತೆಗೆ ಟ್ಯಾಗ್ ಮಾಡಿದರೆ ನೇರವಾಗಿ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗ್ತದೆ ಅಂತ ಹೇಳಿದ್ದಾರೆ. ಹೌದು, ವೈಯಕ್ತಿಕ ಸಮಸ್ಯೆಗಳನ್ನು ಹೇಳ್ಕೊಡೋಂಗಿಲ್ಲ. ಸಾರ್ವಜನಿಕವಾದ ಹಾಗೆ ನಿಮಗೆ ಕೂಡ ಯಾವುದೇ ಇಲಾಖೆಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಂದರೆ ಆ ಇಲಾಖೆ ಮೇಲೆ ಏನಾದರೂ ದೂರಿದ್ರು ಕೂಡ ಇಲ್ಲಿ ನೀವು CM ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಟ್ಯಾಗ್ ಮಾಡಿಬಿಟ್ಟು ನೀವು ಕಂಪ್ಲೇಂಟನ್ನು ಅಥವಾ ದೂರನ್ನು ದಾಖಲಿಸಬಹುದು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಜನರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಅದನ್ನು ಪರಿಹರಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವವಾದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದಕ್ಕಾಗಿ ನೀವು ಮೇಲ್ಕಂಡ ಈ ಲಿಂಕಿಗೆ ಕ್ಲಿಕ್ ಮಾಡಿಬಿಟ್ಟು ನಿಮಗೇನಾದರೂ ದೂರು ದಾಖಲಿಸಬೇಕು ಅಂದರೆ ನೇರವಾಗಿ CM ಸಿದ್ದರಾಮಯ್ಯ ಅವರ ಟ್ವಿಟರ್ ಖಾತೆಗೆ ನೇರವಾಗಿ ನೀವು ಕನೆಕ್ಟ್ ಆಗುತ್ತೀರಾ. ಅಲ್ಲಿಗೆ ಹೋಗ್ಬಿಟ್ಟು ಟ್ಯಾಗ್ ಮಾಡಿಬಿಟ್ಟು ಅವ್ರಿಗೆ ಟ್ಯಾಗ್ ಮಾಡಿ ನಿಮ್ಮ ದೂರು ಕುಂದುಕೊರತೆ ಏನಿದೆ ಅದನ್ನು ನಿಮ್ಗೆ ಯಾವ ಇಲಾಖೆ ಇಲ್ಲ, ಯಾವ ಅಧಿಕಾರಿಯಿಂದ ತೊಂದರೆ ಆಗ್ತಿದೆ ಅದನ್ನು ನೀವು ದಾಖಲಿಸಿದ್ರೆ ಸಾಕು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು CM ಕಚೇರಿಯಿಂದ ನಿಮ್ಮನ್ನು ಸಂಪರ್ಕಿಸಿ ನಿಮ್ಮ ಈ ನೋವಿಗೆ ಒಂದು ಸ್ಪಂದಿಸಿ ಹಾಗೆ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತಾರಂತೆ. ಈಗಲೇ ಆ ಟ್ವಿಟರ್ ಖಾತೆಗೆ ನೀವು ನಿಮ್ಮ ಸಮಸ್ಯೆ ಇದ್ದರೆ ಇದು ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಂದ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಾನು ನಿಮ್ಮ 2 ವರ್ಷ ಹೋಗ್ಬಿಡ್ತೀನಿ. ನಮಸ್ಕಾರ.